ಈ ಬಾರಿ ಅಂದ್ರೆ 2025 ನ ಸಿಇಟಿ ಕರ್ನಾಟಕ ಸಿಇಟಿ ಫಲಿತಾಂಶ ಹೊರಬಿದ್ದಿದ್ದು ಪ್ರತಿ ವರ್ಷದಾಗಿ ಈ ಬಾರಿ ಸಹ ನಮ್ಮ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಬಹಳಷ್ಟು ಉತ್ತಮ ಸಾಧನೆ ಮಾಡಿದ್ದಾರೆ. ಸೊ ಈ ಸಾಧನೆ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತದೆ. ಈಗ ಫಾರ್ ಎಕ್ಸಾಂಪಲ್ ಸಿಇಟಿಯ ಬೇರೆ ಬೇರೆ ವಿಭಾಗಗಳ ಮೊದಲ 10 ರ್ಯಾಂಕ್ಗಳಲ್ಲಿ ಟೋಟಲಿ 12 ರ್ಯಾಂಕ್ಗಳನ್ನು ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳೇ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈ ಅಚೀವ್ಮೆಂಟ್ ಇದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ಅಕಾರ್ಡಿಂಗ್ ಟು ಮೀ ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್, ಎ ಗುಡ್ ಗೈಡೆನ್ಸ್, ಎ ಗುಡ್ ಅಟ್ಮಾಸ್ಫಿಯರ್ ಅಂಡ್ ಎ ವೆರಿ ಗುಡ್ ಗೈಡೆನ್ಸ್ ಗಿವನ್ ಬೈ ದ ಎಂಟೈರ್ ಟೀಚಿಂಗ್ ಫ್ಯಾಕಲ್ಟಿ. ಸೊ ವಿ ಆರ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಆಲ್ ದೀಸ್ ಪೀಪಲ್ ಅಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೇಗೂ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸಿಇಟಿಯಲ್ಲಿ ಸಹ ಪ್ರತಿ ವರ್ಷದ ಹಾಗೆ ಈ ಬಾರಿ ಸಹ ಒಳ್ಳೆ ಸಾಧನೆ ಮಾಡಿದ್ದಾರೆ. ಈಗ BSc ಅಗ್ರಿಕಲ್ಚರ್ ವಿಭಾಗ, ಸಿಇಟಿಯಲ್ಲಿ ಬೇರೆ ಬೇರೆ ವಿಭಾಗ ಇದೆ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರಲ್ BSc, ನರ್ಸಿಂಗ್ ಅಂಡ್ BNYS, ಹಾಗೆ ಬೇರೆ ಬೇರೆ ವಿಭಾಗ ಇದೆ. ಈ ಬೇರೆ ಬೇರೆ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಫಾರ್ ಎಕ್ಸಾಂಪಲ್ BSc ಅಗ್ರಿಕಲ್ಚರ್ ವಿಭಾಗದಲ್ಲಿ 10 ರ್ಯಾಂಕಲ್ಲಿ 7 ರ್ಯಾಂಕ್ ಎಕ್ಸ್ಪರ್ಟ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳೇ ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಫಾರ್ ಎಕ್ಸಾಂಪಲ್ 2nd ರ್ಯಾಂಕ್, 3rd ರ್ಯಾಂಕ್, 5th ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್, 9th ರ್ಯಾಂಕ್ ಅಂಡ್ 10th ರ್ಯಾಂಕ್. ಇದು BSc ಅಗ್ರಿಕಲ್ಚರ್ ವಿಭಾಗದಲ್ಲಿ. ಹುಡುಗನ ಹೆಸರು 2nd ರ್ಯಾಂಕ್ BSc ಅಗ್ರಿಕಲ್ಚರ್ ಸಾಯಿಶ್ ಶ್ರವಣ್ ಪಂಡಿತ್, ಅಂಡ್ 3rd ರ್ಯಾಂಕ್ ಸುಚಿತ್ ಪ್ರಸಾದ್, ಅಂಡ್ 5th ರ್ಯಾಂಕ್ ಸ್ನೇಹಾ, ಅಂಡ್ 7th ರ್ಯಾಂಕ್ ಸಿದ್ದೇಶ್ ದಮಲ್ಲಿ, and then 8th rank by Nikhil Sonad, and 9th rank by Mohammad Rehan, and 10th rank by Vachan LA, and ಸಫಲ್ ಶೆಟ್ಟಿ ಅಂತ ಇನ್ನೊಬ್ಬ ಹುಡುಗ ಇದ್ದಾನೆ ನಮ್ಮ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಹುಡುಗ. ಅವನು BNYS ಅಲ್ಲಿ 3rd ರ್ಯಾಂಕ್ ಪಡ್ಕೊಂಡಿದ್ದು, ವೆಟರ್ನರಿ ಸೈನ್ಸ್ ವಿಭಾಗದಲ್ಲಿ 3rd ರ್ಯಾಂಕ್, B ಫಾರ್ಮಾ ವಿಭಾಗದಲ್ಲಿ 8ನೇ ರ್ಯಾಂಕ್, ಅಂಡ್ D ಫಾರ್ಮಾ ವಿಭಾಗದಲ್ಲಿ 8ನೇ ರ್ಯಾಂಕ್, ಅಂಡ್ BSc ನರ್ಸಿಂಗ್ ವಿಭಾಗದಲ್ಲಿ 3ನೇ ರ್ಯಾಂಕ್. ಎಲ್ಲ ಸಾಧನೆಗೈದ ವಿದ್ಯಾರ್ಥಿಗಳು ಇದು ಮೊದಲ 10 ರ್ಯಾಂಕ್ಗಳಲ್ಲಿ, 10 ರಿಂದ 20 ರ್ಯಾಂಕ್ಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ, ಹಾಗೆ 20 ರಿಂದ 30. ಸೊ ಇಟ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ದ ರೇನ್ಸ್ ರ್ಯಾಂಕ್, ಇಟ್ಸ್ ಎ ರೈನ್ ಆಫ್ ರ್ಯಾಂಕ್ಸ್ ಅಂತ ಹೇಳ್ಬೋದು. ಸೊ ಯಾವಾಗಲೂ ಇಟ್ಸ್ ಎ ಹಾರ್ಡ್ ವರ್ಕ್ ಆಲ್ವೇಸ್ ವಿಲ್ ಫೆಚ್ ಗುಡ್ ರಿಸಲ್ಟ್ಸ್, ಅಂಡ್ ಎಕ್ಸ್ಪರ್ಟ್ ಇಸ್ ನೋನ್ ಫಾರ್ ದ ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್. ಈ ವಿದ್ಯಾರ್ಥಿಗಳು ಅದನ್ನ ಸಾಧನೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಈ 10 ರ್ಯಾಂಕ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಅತ್ಯುತ್ತಮ ಸಾಧನೆಗೈದಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಮ್ಯಾನೇಜ್ಮೆಂಟ್ ಹಾಗೂ ಅಧ್ಯಾಪಕ ವೃಂದದ ಪರವಾಗಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಇನ್ನಷ್ಟು ಸಾಧನೆಗಳು ಬರಲಿಕ್ಕಿದೆ. ನೀಟ್ ಫಲಿತಾಂಶ ಇದೆ, ಹಾಗೆ JEE ಅಡ್ವಾನ್ಸ್ಡ್ ಫಲಿತಾಂಶ ಇದೆ. ಅದರಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಗೈಯುವ ನಮಗೆ ಭರವಸೆ ಇದೆ. And I wish all of them very best in their future.